ಕಾರ್ಕಳ ಇವರ ವತಿಯಿಂದ ಆಯುಷ್ ಇಲಾಖೆ ಸೂಚಿಸಿರುವ ರೋಗ ನಿರೋಧಕ ವರ್ಧಕಗಳ ಔಷಧಿ ಬಿಡುಗಡೆ ಕಾರ್ಯಕ್ರಮ ಕಾರ್ಕಳ ಲಕ್ಷ್ಮೀ ವೆಂಕಟರಮಣ ಮಂಟಪದಲ್ಲಿ ಜರುಗಿತು. ಕ್ಷೇತ್ರದ ಅಧ್ಯಕ್ಷರಾದ ಮಹಾವೀರ ಹೆಗಡೆ ಅವರು ಬಿಡುಗಡೆಗೊಳಿಸಿ ಮಾತನಾಡಿ, ಶಾಸಕರ ನೇತೃತ್ವದಲ್ಲಿ ಬಡ ಕಾರ್ಮಿಕರಿಗೆ, ರಿಕ್ಷಾ ಚಾಲಕರಿಗೆ ಹಾಗೂ ಸುಮಾರು 25,000 ಗ್ರಾಮಾಂತರ ಪ್ರದೇಶದ ಜನರಿಗೆ ರೋಗ ನಿರೋಧಕ ಕಿಟ್ಗಳನ್ನು ವಿತರಿಸಲಾಗುವುದು ಅಂತ ಹೇಳಿದರು. ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸುಮಾರು 25,000 ಕಿಟ್ಗಳನ್ನು ಇಡೀ ತಾಲೂಕಲ್ಲಿ ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಇದು ರೋಗ ನಿರೋಧಕ ಶಕ್ತಿ, ಇದು ರೋಗ ನಿರೋಧಕ ಆಗಿದ್ದು, ಇದು ಕೇಂದ್ರದ ಆಯುಷ್ ಇಲಾಖೆ ಸೂಚಿಸಿರುವಂಥದ್ದು ಹಾಗೂ ಇದು ಶಕ್ತಿವರ್ಧಕ ಕಿಟ್ ಆಗಿರ್ತದೆ. ಸಾಮೂಹಿಕವಾಗಿ ಯಾರು ಕೆಲಸ ಮಾಡ್ತಾರೆ ಅಂದರೆ ರಿಕ್ಷಾ ಡ್ರೈವರ್ಸ್ ಇರ್ಬೋದು, ರಿಕ್ಷಾ ಓನರ್ಸ್ ಇರ್ಬೋದು, ಅದೇ ರೀತಿ ಟ್ರಕ್ ಓನರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಕಾರ್ಮಿಕರಿರ್ಬೋದು, ಇವರೆಲ್ಲರಿಗೂ ಕೂಡ ಇವತ್ತು ಎಲ್ಲರೂ ಸೇರಿಕೊಂಡು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಮಣಿರಾಜ್ ಶೆಟ್ಟಿ, ಜಯರಾಮ್ ಸಾಲ್ಯಾನ್, ರವೀಂದ್ರ ಮಡಿವಾಳ, ರೇಷ್ಮಾ, ಉದಯ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.